ಹಾಯ್ ಭಟ್ರಿ, ವೆಲ್ಕಮ್ ಟು ಲೈವ್ ನಿಮಗೆ ಥ್ಯಾಂಕ್ ಯು. ಅನಸ್ತಂಡಿ ಭಟ್ರಿ ಅದಲ್ಪ ರೀ. ಹಾಯ್ ಖುಷಿ ಅಕ್ಕ, ಹಾಯ್ ವೆಲ್ಕಮ್ ಟು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ನೈಟ್ ಈ ಮಾರತ್ತನು ಮಾರೆ ಗೋಲ್ಪಾಯ ಲೆಕ್ಕನತ್ತಿ ಥ್ಯಾಂಕ್ ಯು ಉಂಡಾತ ಬ್ಲೂ ಕೊರಿಯರ್ನೇ ಮಾರತ್ತದು ಮಾರಿತ್ತೆ. ಖುಷಿ ಅಕ್ಕ, ಊಟ ಆಯ್ತಾ ನಿಮಗೆ? ಎಂಥ ಸ್ಪೆಷಲ್ ನಿಮಗೆ? ಎಂಥ ಸ್ಪೆಷಲ್ ಮಾಡಿದ್ರಿ ಇವತ್ತು? ಹಾಯ್ ಜಿ ಕೆ ಬ್ರೋ ಅಂತ ಹೇಳ್ತಿದ್ದರಿ ಖುಷಿ ಅಕ್ಕ. ಉರ್ಲಿ ಹುಷಾರುಲ್ಲ, ಏನೇನು ಚೊಲ್ಲರು ಸೌಖ್ಯನ ಇರಿ ಬಟ್ರೆ ಏನೇನು ಚೊಲ್ಲರು ಯಾರು ಬೇನೆ ಪುರೆಂಚಾಂಡು ತೊಗರಿಕಾಳು ಸಾಂಬಾರು ಮುದ್ದೆ ರೈಸ ಸೂಪರ್ ಮಾರೆ, ಸೂಪರ್ ಊಟಗಳು. ಹುಷಾರು ಚೂರುಳ್ಳೆ ಜ್ವರ ನನಂಚರತೆ ಜ್ವರ ಪುರ ಸ್ಟಾರ್ಟ್ ಆಗ್ಬಿಡತ್ತ. ಜ್ವರ ಕೆಮ್ಮು ನನಂಚೆ ಯಾರು ಪಕ್ಕಡೆ ಮಲ್ತಾನೆ ಅಂತ 10 ನಿಮಿಷ ಮಲ್ಪಗಂದ ಉದಾಯ್ತ ಮಲ್ಪನೆ ವೀಡಿಯೋ ಎಲ್ಲ ಬಲಿಪುಜಿ ಎಂಚಿ ವೀಡಿಯೋ ಬಲ್ಪಿಯರ್ಲ ಟೈಮ್ ಇಚ್ಚಿ ಅಜ್ಜಿ ತೂಕ. ಲೈಕ್ ಕೊಡಿ, ಲೈವ್ಗೆ ಬಂದವರು. ಜಿಕ್ಕಿಬ್ರು ಗಿಫ್ಟ್ ಡನ್ ಅಂತ ಹೇಳ್ತಿದ್ದಾರೆ ಖುಷಿ ಅಕ್ಕ. ಅವ್ರಿಗೆ ಕಮೆಂಟ್ ಒಂದು ಹಾಕಿ ಆಯ್ತಾ, ಮತ್ತು ಅವ್ರು ರಿಟರ್ನ್ ಮಾಡ್ತಾರೆ. ಖುಷಿ ಅಕ್ಕ ಪಾಪ ಮಲಗಿದ್ಲ ಮಗಳು, ನಿಮ್ಮ ಮಗಳು ಮಲಗಿದ್ರ? ಥ್ಯಾಂಕ್ ಯು. ವಾಟ್ ದ್ಯಾಟ್ ಅಂದರೆ ಎಂತ ಮರೆ, ನನಗೆ ಗೊತ್ತಿಲ್ಲ ಅರ್ಥ. ಆದರೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ದ ಬಟಲ್ ಶಾರ್ಟ್ಸ್ ಥ್ಯಾಂಕ್ ಯು ಲೈವ್ಗೆ ಬಂದದಕ್ಕೆ. ಲೈಕ್ ಕೊಡಿ ಲೈವ್ಗೆ ಬಂದವರು. ಅದೆಂತ ಹೆಸರು ಮಾರೆ, ನನಗೆ ಗೊತ್ತಾಗೋದಿಲ್ಲ ಎಂತ ಹೆಸರು ಅಂತ. ಬಲ್ಜನ್ ಯಾವುದು ಬಲ್ಜನ್? ಹಾಯ್ ಕಿರಣ್ ಅಕ್ಕ, ವೆಲ್ಕಮ್ ಟು ಲೈವ್ ನಿಮಗೆ. ಲೈವ್ ಬಂದದಕ್ಕೆ ಥ್ಯಾಂಕ್ ಯು ಕಿರಣಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು? ಮಾತಾಡ್ತಾ ಕೇಳ್ತಾ ಉಂಟಾ? ನನಗೆ ನಿದ್ದೆ ಕರೀತುಂಟು ಬಾರಿ. ಕೇಳ್ತದೆ ಯಾವುದು? ಎಂಥ ಸ್ಪೆಷಲ್ ನಿಮಗೆ ಕಿರಣಕ್ಕ? ಸ್ಪೆಷಲ್ ಏನಾದರೂ ಮಾಡಿದ್ರಿ ಇವತ್ತು? ಪೋಡಿ ಏನಾದರೂ ಬಿಟ್ರ? ಪಾಲಕಾಯಿ ಪೋಡಿ ಹಾಗೆ ಬೇರೆ ಪೋಡಿ ಮಾಡಿ ಬಿಟ್ರ? ಓಕೆ ಥ್ಯಾಂಕ್ ಯು ಖುಷಿ ಅಕ್ಕ, ಥ್ಯಾಂಕ್ ಯು. ಗೋಲಿ ಬಜ್ಜಿ ಗೋಲಿ ಬಜ್ಜಿ ವಿಡಿಯೋ ಹಾಕಿದ್ರ? ನಾನು ನೋಡಲಿಲ್ಲ ಮಾತ್ರ. ವಿಡಿಯೋ ಹಾಕಿದ್ರ ಗೋಲಿ ಬಜ್ಜಿದು ಅಂತ ಇದು ಮಾಡಿ ವಡೆ ಎಲ್ಲ ಎಡಿಟಿಂಗ್ ಮಾಡ್ತಿದ್ದೀರಾ? ಓಕೆ ಎಡಿಟಿಂಗ್ ಮಾಡಿ ಒಮ್ಮೆ ಮಾಡಿ. ಸೂಪರ್ ಥ್ಯಾಂಕ್ ಯು ವಿಡಿಯೋ ಹಾಕಿಲ್ವಾ? ಹಾಕಿ
ಗೋಲಿ ಬಜ್ಜಿತ್ತು. ಇದು ಮಾಡಿ ವಡೆ ವಡೆ ಎಲ್ಲ ಮಾಡಿ, ಅದು ಸೂಪರ್ ಆಗ್ತದೆ. ಖುಷಿ ಅಕ್ಕ, ಥ್ಯಾಂಕ್ ಯು. ನೀವು ವಿಡಿಯೋಗಳಾಗಿದೆ, ಎಂಥ ವಿಡಿಯೋ ಎಂತ ಹಾಕುದು ಮಾರೆ, ಎಂತ ಹಾಕುದಂತೆ ಗೊತ್ತಾಗೋದಿಲ್ಲ. ಪ್ರೋಗ್ರಾಮ್ ಸಹ ಇಲ್ಲ, ಎಂತ ಸಹ ಬೇರೆ ಎಂತ ಹಾಕುದು, ಎಂಥ ವಿಡಿಯೋ ಸಹ ಓಡುದು ಇಲ್ಲ, ಮತ್ತೆ ಎಂಥ ಕರ್ಮಕ್ಕೆ ಹಾಕುದು ಸುಮ್ಮನೆ. ಅಲ್ಲಿ ಇಲ್ಲಿ ಓಡಿಕೊಂಡು ಎಡಿಟ್ ಮಾಡಿ ಎಲ್ಲ ಹಾಕಬೇಕು. ವಿಡಿಯೋ ಓಡೋದಿದ್ರೆ ಎಂಥ ಕರ್ಮಕ್ಕೆ ಎಡಿಟ್ ಮಾಡಿ ಎಲ್ಲ ಹಾಕುದು ಸುಮ್ಮನೆ. ಖುಷಿ ಅಕ್ಕ, ಥ್ಯಾಂಕ್ ಯು. ಕುಕ್ಕಿಂಗ್ ಯಾರು ಮಾಡುದು ಮಾರೆ, ಅದು ಇವತ್ತಾಗಲಿಕ್ಕಿಲ್ಲ ಕುಕ್ಕಿಂಗ್ ಇದೆಲ್ಲ. ಹೌದೌದು, ಅದೊಂದು ಅರ್ಜೆಂಟಿಗೆ ಆಗ್ತದಲ್ಲ ಹಾಗೆ ಕಿರಾಣಕ್ಕ. ಅದಂದ್ರೆ ಅರ್ಜೆಂಟಿಗೆ ರಪ್ಪ ಆಗ್ತದೆ ಊಟ ಮಾಡಲಿಕ್ಕೆ ಹಾಗೆ. ಇಲ್ಲಿ ನೋಡಿ ಆಕಾಶದಲ್ಲಿ ಇದು ಕಾಣ್ತಾ ನೋಡಿ, ಆಕಾಶದಲ್ಲಿ ಗುಲಾಬಿಯೊಂದಿದೆ. ಹೌದಾ, ನಾನು ಮಾಡಿದ್ದೆ, ಒಳ್ಳೆಯದಾಗಿದೆ. ಹೌದಾ, ಮಾಡಿದ್ರ? ಅದು ಗಂಜಿ ಊಟಕ್ಕೆ ಖುಷಿ ಆಗ್ತದೆ. ನಾನು ಹೆಚ್ಚಾಗಿ ಉಂಟಲ್ಲ ಪದಾರ್ಥ ಏನಿಲ್ಲದ್ರೆ ಹಾಗೇನೆ ಮಾಡೋದು. ನೀರು ಹಾಕ್ಬಾರ್ದು ಮಾತ್ರ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು, ಖುಷಿ ಆಗ್ತದೆ. ಎಸ್ ಎಸ್, ಕರೆಕ್ಟ್ ಕರೆಕ್ಟ್. ದುಂಬಿಯಂತೆ ಹಾರಿ ತುರ್ಕಿ ಬಂದರು ನೋಡಿ, ನಂದಿನಿಯ ಕಟೀಲಲ್ಲಿ ಆನಂದ ಕಟೀಲಿನಲ್ಲಿ. ಹಾಂ, ಗಂಜಿ ಮತ್ತೆ ಅದು ಸಾಕು. ಅದು ಸಾಕು, ಅಷ್ಟೇ ಸಾಕು, ಸೂಪರ್ ಆಗ್ತದೆ. ಊಟ ಮಾಡಲಿಕ್ಕೆ ಮಾತ್ರ ಸೂಪರ್ ಆಗ್ತದೆ. ನಾನು ಹಾಕಿನಿ ಜಾಸ್ತಿ ಮಾಡಿ. ತ್ರೀ ಲೈಕ್ ಬಂದದ್ದು. 3 ಲೈಕ್ ಬಂದದ, ಎಂಥದಕ್ಕೆ? ಯಾರು ಬರಲಿಲ್ಲ, ಯಾರು ಬರುವುದು ಸಹ ಇಲ್ಲ. ಯಾರು ಬರುವುದು ಸಹ ಇಲ್ಲ. ಈಗೆಲ್ಲ ಲೈವ್ ಇದೆಲ್ಲ ನಿಂತಿದೆ, ಎಲ್ಲ ಸಾಕಾಗಿದೆ ಎಲ್ಲರಿಗೆ. ನಾನು ಹೋಗುದು ಕಮ್ಮಿ ಅಲ್ಲ ಈಗ, ನಾನು ಸಹ ಹೋಗುದು ಕಮ್ಮಿ, ಯಾರಿಗೆ ಹೋಗುದಿಲ್ಲ. ಇವನ ವಿಡಿಯೋ ಯಾರು ನೋಡ್ತಾರೆ ಅವರ ವಿಡಿಯೋ ನೋಡುದು, ಮತ್ತು ಲೈವ್ಗೆ ಹೋಗುದು ಮಾತ್ರ, ಅಲ್ಲಿ ಅವರು ವಿಡಿಯೋ ನೋಡುವುದಿಲ್ಲ. ನಾನು ಓ ವಾ ಬರ್ತೀರಿ ಹಾಂ. ಯಾರು ಬರಲಿಲ್ಲ ಬಾ. ಆಯ್ ಪ್ರಸಾದನ್ನ, ಬಾಯ್ ಬಾಯ್. ಆಯ್ ಹಾಯ್, ಬಾಯ್ ಬಾಯ್. ಥ್ಯಾಂಕ್ ಯು. ಪ್ರಸಾದನ್ನ ಒನಸಂಡಿ ದೊತ ಕಚ್ಪೀರಿ ಜಿಪ್ಲೆ ಪ್ರಜೆ ಬಾರ್ದು ಜಿಪ್ಲೆ ಮುಸ್ಕುವಾಡ್ ಚಲಿಂಡಿ ಪ್ರಸಾದನ ಅಲ್ಪ. ಎಡಿಟಿಂಗ್ ಸ್ಟಾರ್ಟ್ ಮಾಡುವುದು. ಓಕೆ ಮಾಡಿ ಕಿರಣಕ್ಕೆ ಎಡಿಟಿಂಗ್ ಮಾಡಿ. ನಂದು ಸಹ ಒಂದು ಎಡಿಟಿಂಗ್ ಮಾಡ್ತಿತ್ತು, ಅದಕ್ಕೆ ವಾಯ್ಸ್ ಎಂತ ಕರ್ಮ ವಾಯ್ಸ್ ಕೊಡುದು ಮಾಡಬಹುದು, ದಸ್ಸಿನಾಗ್ತದೆ. ಸುಮ್ಮನೆ ವೀಡಿಯೋ ಓಡುದಿಲ್ಲ, ಮತ್ತು ಎಡಿಟಿಂಗಲ್ಲಿ ಗಂಟೆ ನರಕ ಬಂದು ಎಂತಕ್ಕೆ. ಹೇಲೋ ಪ್ರಸಾದನ್ನ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಹಾಡು ಎಲ್ಲಿ, ಎಂತ ಹಾಡು ಎಲ್ಲಿ? ಹಾಡು ಒಂದು ಹಾಡು ಹಾಡದಿದ್ದರೆ ಬಂತು ಮಾತು ಕೇಳು. ಟ್ಯಾ ಖುಷಿ ಅಕ್ಕ, ಥ್ಯಾಂಕ್ ಯು. ಮಲಗಿ ಖುಷಿ ಅಕ್ಕ. ಖುಷಿ ಅಕ್ಕ ಪದ್ಯ ಹೇಳ್ತಾರೆ ಮಾರ, ತುಂಬ ಚಂದ ಹೇಳ್ತಾರೆ ಕಿರಣಕ್ಕ. ಮೊನ್ನೆ ಬೈಕ್ ರೈಡ್ ಮಾಡುವಾಗ ಅದು ಹೇಳಿದ್ರಲ್ಲ
ಅದು ಹೇಳಿದ್ದ ಹೌದು. ಅದಕ್ಕೊಂದು ಸಟ್ ಆಗಾಗ ಮಾತ್ರ. ಓ ಹೊಸದನ್ನು ಥ್ಯಾಂಕ್ ಯು. ಇದು ಮೆಂಬರ್ಶಿಪ್ ತೆರ್ತಾರೆ ಬೇರೆ ದಾಯ್ತಿ ಲೈವ್ ಇದೆಯಾ ಅವರದು? ಹೌದಲ್ಲ, ಯಾವುದೌದು ಖುಷಿಯಕ್ಕ ಲೈವ್ ಇದೆಯಾ? ಅನು ಅಕ್ಕ, ಹಾಯ್ ಹಾಯ್ ಅನುಷಕ್ಕ, ವೆಲ್ಕಮ್ ಟು ಲೈವ್. ನಿಮಗೆ ಅನುಷಕ್ಕ ಥ್ಯಾಂಕ್ ಯು. ಲೈಕ್ ಬರ್ತೇನೆಕ್ಕೆ ಲೈವ್ ಗಂಜಿ ಲೈಕ್ ಕೊರಲಿ ಹೊಸದನ್ನ. ಥ್ಯಾಂಕ್ ಯು ಖುಷಿಯಕ್ಕ ಥ್ಯಾಂಕ್ ಯು. ಹಾಯ್ ಲೋಕ್ಯನ್ನ, ಹಾಯ್ ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಲೋಕ್ಯನ್ನ ಮನಸ್ಸಂಡಿ ದಾದ ಸ್ಪೆಷಲ್ ಇತ್ತು. ನೈಸ್ ನೈಸ್ ಥ್ಯಾಂಕ್ ಯು. ಹಾಯ್ ಪ್ರೀತ್ಯಕ್ಕ, ಹಾಯ್ ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಪ್ರೀತ್ಯಕ್ಕ ಜತ್ತು ಜನ ಮಾರ ಇರ್ದಾನೆ ಈತು ಲೇಟ್. ಪ್ರೀತ್ಯಕ್ಕದಾನೆ ಲೇಟ್ ಇನ್ನು ಜಪ್ಪ್ಯಾರ ಲೈಕ್ ಡನ್. ಥ್ಯಾಂಕ್ ಯು. ಸ್ಪೆಷಲ್ ಏನಿಲ್ಲ ಮಾರೆ. ಸ್ಪೆಷಲ್ ಇದು ಎಂತ ಹೇಳುದು ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳುದು ಗೊತ್ತಿಲ್ಲ ನನಗೆ ಮಾರೆ. ಪತ್ಪೆ. ಹಾಯ್ ಲೋಕಿಬ್ರು, ಊಟ ಆಯ್ತಾ? ಅದು ಖುಷಿಯಾಗಿ ಕೇಳ್ತಿದ್ದೀರಿ. ಪ್ರಸಾದನ್ನ ಥ್ಯಾಂಕ್ ಯು. ಅಚ್ಚ ಅಚ್ಚಕ್ಕ ಅತ್ತಿಗೆತ್ತ ಅಚ್ಚು ಅವರೇ, ಹಾಯ್ ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ಗೆ ಬಂದದಕ್ಕೆ. ತೆತ್ತೆ ಬಾಯ್ ಚಿಕನ್. ಓಕೆ ಜಪ್ಲೆ ಕುಲೆ ಬರ್ಪುನ ಟೈಮ್ ಕುಲೆ ಬರ್ಪುನ ಟೈಮ್ ಗೊತ್ತಿ వచ్చారంటల ಬರ್ತಾರೆ ತೂಕ ಚೂರು ಲೈವ್ ಪಾಟ್ನೆ ಹತ್ತಿ ಪ್ರಸಾದನ್ನ ಥ್ಯಾಂಕ್ ಯು. ಹರಿವೆ ಪಲ್ಪೆ ಹರಿವೆ. ಕಿರಣಕ್ಕ ಥ್ಯಾಂಕ್ ಯು ಕಿರಣಕ್ಕ. ಹಾಯ್ ಪ್ರೀತಿಯಕ್ಕ ಪಡಂದುಲೆರ ಇಂದು ಪ್ರಸಾದನ್ನ ಥ್ಯಾಂಕ್ ಯು. ಲೋಕಿಬ್ರು ಹಾಯ್ ಇಂತ ಪ್ರೀತಿಯಕ್ಕ ಪಡಂದುಲಿರಿ ಪ್ರಸಾದನ್ನ ಥ್ಯಾಂಕ್ ಯು. ಪ್ರೀತಿಯಕ್ಕ ಹಾಯ್ ಇಂದು ಅಚ್ಚು ಅವರು ಪಣದುಲಿರು ಯಾರು ನೆರ್ಪೆರಿ ಅಚ್ಚು ಅಕ್ಕ ಬಡ್ಡ ಅಕ್ಕತ್ತಿಗೆ ಎಲ್ಲಿಯ ಬಾಲೆಗೆ ಅಚ್ಚುಲ್ಲೇರತ್ತ ಪ್ರಸಾದನ್ನ ಅಚ್ಚುಂದುಲ್ಲೇರತ್ತ ಆರು ಎಲ್ಲಿಯ ಬಾಲೆಗೆ ಕಾಲೇಜ್ ಹೋಗ್ನ ಬಾಲೆಗೆ. ವಿಷಯಕ್ಕ ಥ್ಯಾಂಕ್ ಯು. ಪ್ರೀತಿಯಕ್ಕ ಥ್ಯಾಂಕ್ ಯು. ಪ್ರಸಾದನ್ನ ಥ್ಯಾಂಕ್ ಯು. ಕನಸ್ಸಾಂಡ ಪ್ರೀತಿ ಸಿಸ್ಟರ್ ಲೋಕಿಯನ್ನ ಮಣದುಲ್ಲೇರು. ಪ್ರೀತಿಯಕ್ಕ ಬಾಯಿ ಅನ್ನಂದ್ರೆ ಬಾಯ್ ಪ್ರೀತಿಯಕ್ಕ. ಪ್ರಸಾದನ್ನ ಥ್ಯಾಂಕ್ ಯು. ಅಚ್ಚಕ್ಕದಾಯ್ತಾ ಮುಸುಟು ಕೈದಿತ್ತೇರು ಮಾರೆ. ಖುಷಿಯಕ್ಕ ಥ್ಯಾಂಕ್ ಯು. ಲೋಕಿ ಖುಷಿ ಸಿಸ್ಟರ್ ಆಯಿ ಲೋಕಿಯನ್ನ ಹೇಳ್ತಿದ್ದಾರೆ. ಪ್ರಸಾದನ್ನ ಇಮೋಜಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಖುಷಿಯಕ್ಕ ಥ್ಯಾಂಕ್ ಯು. ಪ್ರಸಾದನ್ನ ಥ್ಯಾಂಕ್ ಯು. ಅಯ್ಯೋ ದೇವ ಪ್ರಸಾದನ್ನ ಥ್ಯಾಂಕ್ ಯು. ಲೋಕಿಬ್ರು ಏನು ಊಟ ಅಂತ ಹೇಳ್ತಿದ್ದಾರೆ. ಖುಷಿಯಕ್ಕ ಬುಕ್ಕ ಉಂಡರೆ ಇದು ಯಾನುಂಡೆ ಅಚ್ಚವರೇ ಯಾನುಂಡೆ ಜಗ್ಗುಬ್ರು ದಾದ ಸ್ಪೆಷಲ್ ಮನಸ್ಸು ಪತ್ಪೆ ಲೋಕಿಯನ್ನ ಪತ್ಪೆ ಪಲ್ಯ ಬರೀ ಇಂಥದೆಯಾ? ಬರೀ ಇಂಥದೇ. ಖುಷಿಯಕ್ಕ ಥ್ಯಾಂಕ್ ಯು. ಕಿರಣಕ್ಕ ಥ್ಯಾಂಕ್ ಯು. ಸಾಂಗ್ ಬರಲಿ ಅನ್ನ ಸಾಂಗು ಡಿಗಿತ್ತೆ ಸಾಂಗ್ ಇಲ್ಲ. ಕಿರಣಕ್ಕ ಸಾಂಗ್ ಇಲ್ಲ. ಈಗ ಮಲಗಿದ್ದೇನೆ. ಮಲಗಿ ಸಾಂಗ್ ಹೇಳ್ಬಾರ್ದಂತೆ. ಮಲಗುವಾಗ ಜೋಗುಲ ಹೇಳ್ಬೇಕಂತೆ. ಜೋ 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 ಶ್ರೀಚಕ್ರಧಾರಿಗೆ ಸ್ಥಿರವಾಗಿ ಲಾಲಿ ರಾಜೀವನೇ ತನಿಗೆ ರಮಣೀಯ ಲಾಲಿ. ನಿತ್ಯ ಸಾಂಗ್ ಪಂಡ ಅಂದಂದು ಇಲ್ಲದಕ್ಲು ಬರ್ತೇನಿತ್ತೆ ಸಾಂಗ್ ಪಂಡರ. ಕೂಟ್ರು ಸೆಸ್ ಹೌದೈತಿ. ಲೋಕ್ಯಾರ್ನ ಕೂಟ್ರು ಸೆಸ್ ಸೇರಿ. ಕಿರಣಕ್ಕ ಥ್ಯಾಂಕ್ ಯು. ಶೇಖ ಥ್ಯಾಂಕ್ ಯು. ಲೋಕಿ ಅಲೋ ಅಂತ ಹೇಳ್ತಿದ್ದಾರೆ ಕಿರಣಕ್ಕನವರು.
ಖುಷಿ ಅಕ್ಕ, ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ಕೂಟರ್ ಸವೇರಿ ರೋಕ್ಯಾನ ಬರಿತಿಲ್ಲದಕ್ಕೆ ಬರೀ ಇನ್ನು ಜೋಗಿ అని చెప్తే ಅಂದ ಜಪ್ಲಿ ಇರೆಗೆಲ್ಲ ಸಾಲೆ ಬಾರಜ್ಜ ಜಪ್ಲಿ ಅಚ್ಚ ತಂಗಿದ ನೋಡದ ಅಚ್ಚ ತಂಗಿ ಇರು ಜಪ್ಲಿ ಇರೆ ಎಲ್ಲ ಕಾಲೇಜ್ ಬಾರಜ್ಜ ಅರೆಗೆ ಅರ್ಥ ಪುಂಡು ಜಗ್ಗುಬ್ರು ಅರೆಗೆ ಅರ್ಥ ಏನು ಬಾರ ఎక్కువ ಗೊತ್ತಾಯ್ಜಿ ಏನುಂದು ಊಟ ಆಯ್ತಾ ಲಕ್ಕಿ ಸದ್ಯ ಕಿರಣಕ್ಕೆ ಹೇಳ್ತಿದ್ದಾರೆ. ಕಿರಣಕ್ಕ ಥ್ಯಾಂಕ್ ಯು. ನಾನು ಇದೆ ನಿಮಗೆ ಹೇಳುದ ಅವರು ಆಯಿತು ಕೊಟ್ರು ಸಿಸ್. ಕೊಟ್ಟೂರು ಸಿಸ್ ನಿಮ್ಮದು ಕಿರಣಕ್ಕೆ ನಾವು ಕೊಟ್ಟೂರು ಕೊಟ್ಟೂರು ಕೊಟ್ಟಿಯೂರು ಹತ್ತದ ಕೊಟ್ಟೂರಲ್ಲ. ಯಾರನ್ನು ಕಾಲೇಜ್ ಪೋಪುನ ತಿಬುಕದು ರೋಪುನಿ ಕಾಲೇಜ್ ಆಂಡದು ಕಾಲೇಜ್ ಪೋಪು ಜರಿ ಅಚ್ಚು ಅಕ್ಕಂತ ಯಾರ್ಪುನಿ ಅಚ್ಚು ತಂಗಿ ಏನು ಕಾಲೇಜ್ ಬಂಡದು ಕಾಲೇಜ್ ಪೋಪು ಜರ ಕಿರಣ ಕೈಲಿ ಲೋಕೇಶ್ ಅಣ್ಣ ಕಿರಣ ಕೈಲಿ ಲೋಕೇಶ್ ಅಣ್ಣ ಅಂತ ಕಿರಣಕ್ಕ ಖುಷಿ ಅಕ್ಕ ಥ್ಯಾಂಕ್ ಯು. ಕೊಟ್ಟೂರು ಅತ್ತಿ ಕೊಟ್ಟಿಯೂರು ಕೊಟ್ಟಿಯೂರು ಅಂದು ಕೊಟ್ಟಿಯೂರು ಎಂಕ್ಲು ಪೂರಾಣಿ ಪೋದಿತ್ತ ಕೊಟ್ಟಿಯೂರು MD ಅವರು ಬಂದರು. ಊರು ಯಾವುದು? ಊರು ಮಂಗಳೂರು. ನಿಮ್ಮ ಊರು ಯಾವುದು MD ಅವರೇ? ಶೇಖರ್ ಥ್ಯಾಂಕ್ ಯು. ಕಿರಣಕ್ಕ ಅಲ್ಲ ಅಣ್ಣ, ನಮ್ಮದು ಕೊಟ್ಟಿಯೂರು. ಕೊಟ್ಟಿಯೂರು ಅಲ್ಲ ಕೊಟ್ಟಿಯೂರು. ದೇವರೇ ದೇವರ ನಾಡ. ಕಿರಣಕ್ಕ ಥ್ಯಾಂಕ್ ಯು. ಕಿರಣಕ್ಕ ಖುಷಿಯಕ್ಕ ಥ್ಯಾಂಕ್ ಯು. ಕೊಟ್ಟಿಯೂರಲ್ಲ ಕೊಟ್ಟಿಯೂರು. ಹೌದೌದು MD ಅವರೇ. ಭಾಷೆ ತುಳು ಕನ್ನಡ ಎರಡು ಇರ್ತದೆ. ನನಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅದೊಂದು ಸಬ್ಸ್ಕ್ರೈಬ್ ಕೊಡಿ, ಮತ್ತೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮದು ಚಾನಲ್ ಉಂಟಾ? ಕೊಟ್ಟಿಯೂರು ಖುಷಿ ಊಟ ಶಿಸ್ತಾರ ಅಂತ ಹೇಳ್ತಿದ್ದಾರೆ ಲೋಕಿ ಅಣ್ಣ. ಖುಷಿ ಗೌಡ ಅವರು ಹೇಳ್ತಿದ್ದಾರೆ, ಹೇಳುವುದಿಲ್ಲ. ಇದು ಡಾಲರ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಖುಷಿ ಅಕ್ಕ. ತೊಗರಿ ಕಾಳು ಸಾಂಬಾರು ಮುದ್ದೆ ರೈಸ್. ತೊಗರಿ ಬೇಳೆ ಸಾಂಬಾರು. ಕೊಟ್ಟೂರು ಬಂದು ಓದ್ಲಿ. ಕೊಟ್ಟೂರು. ಹಾಯ್ ದುರ್ಗಕ್ಕ. ಹಾಯ್, ವೆಲ್ಕಮ್ ಟು ಲೈ. ನಿಮಗೆ ಥ್ಯಾಂಕ್ ಯು ಲೈಗೆ ಬಂದದಕ್ಕೆ. ದುರ್ಗಕ್ಕನಿಗೆ ಜೈ. ವನಸಾತು ಪದ್ಯಬಾರ್ದು ಬೂರೊಂದೆ ಅಕ್ಕಡಂಚೂರು ಚೂರು ಲೈವ್ ಮಲ್ಪಗ ನಂಚೆ ಬರ್ತೇನೆ. ವಿಡಿಯೋ ಅಂತೂ ಬಲಿಪೂಜೆ ಒಂದೊಂದಲ್ಲ. ಲೊಕೇಶನ್ನ ಸಮಾಚಾರ ಅಂತ ಹೇಳ್ತಿದ್ದಾರೆ ಕಿರಣಕ್ಕ. ದಾದಿ ಜೈ ಇರಿ ಬರ್ತಾರ. ಆಕ್ಷಿ ಪೂಂಡಿ ನೆರೊಂದುಲ್ಲೆರಾನ್ ಕೊಟ್ಟೂರು ಇದು ಲೊಕೇಶನ್ನ ಏತು ಬರೆಯಲ್ಲ ಇಂಕಾತ್ ಯಾರು ಐನೇ ಬರಂದುಲ್ಲೆ. ಕೋಟೂರ
ಆ ಕೋಟೂರಿಗೆ ಓಕೆ ಸರ್ ನಾನು ಹೇಳ್ತಿದ್ದಾರೆ ಕೋಟೂರು ಅಂತ ಕಿರಣಕ್ಕ ನಗಾಡ್ತಿದ್ದಾರೆ. ಅಂದು ವೀಡಿಯೋ ಬಲಿಪುಜಿ ಅಂತ ಅಂದು ವೀಡಿಯೋ ಬಲಿಪುಜಿ ವೀಡಿಯೋದೊಟ್ಟಿಗೆ ನಮ್ಮನೆ ಬಲಿಪುಡದು ಕಿರಣಕ್ಕ ತೆಗಾಡ್ತಿದ್ದಾರೆ. ನೀವೇ ಹೇಳಿ ಸಮಾಚಾರ ಸಿಸ್ ಅಂತ ಲೋಕಿ ಸರ್ನ ಹೇಳ್ತಿದ್ದಾರೆ. ಯಾರು ಬರ್ತೀರಾ ಅಂತ ಎಲ್ಲಿಗೆ ಬರಬೇಕು ಕಿರಣಕ್ಕ? ಕೊಟ್ಟೂರಿಗೆ ಇನ್ನು ಏನು ಹಾಕ್ಸಿರಿ ಜತ್ತರಾಕ್ಲಿ ಮಾತು ಅಂದಂದು ಪೂರ ಹಾಕಿದು ಬಲ್ಪೇರಿತ್ತದ. ಹಾಯ್ ಹಾಯ್ ಜ್ಯೋತಿ ಅಕ್ಕ ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ ಥ್ಯಾಂಕ್ ಯು ಉಂಡೆ ಏರುಂಡರ ಜ್ಯೋತಿ ಅಕ್ಕ ಬೈತಿದ್ದಾರೆ. ಯಾರ ಬೈತಿದ್ದಾರೆ ಅಂತ ಹೇಳಿದ ಹಾಗೆ ಸ್ಪೆಷಲ್ ದಾಲಜ್ಜಿ ಸ್ಪೆಷಲ್ ಪತ್ಪೆ ಪಲ್ಯ ದಾದ ಸೌಂಡು ಕುರ್ನ ಬರ್ತೀನಿ ಕುರ್ನ ಹೌದೈತಿ ಕುರ್ನ ಅವ ಅಕ್ಷಿ ಬರ್ತೀನಿ ದಾದ ಸ್ಪೆಷಲ್ ದಾಲಜ್ಜಿ ಖುಷಿ ಅಕ್ಕ ಥ್ಯಾಂಕ್ ಯು ಪತ್ಪೆ ಗಜ್ಪು. ಹಾಯ್ ದುರ್ಗಾ ಸಿಸ್ ನಮಸ್ತೆ ಅಂತ ಜ್ಯೋತಿಯಕ್ಕೆ ಹೇಳ್ತಿದ್ದಾರೆ. ಹಾಯ್ ಲೋಕಿ ಬ್ರೋ ದುರ್ಗಕ್ಕೆ ಹೇಳ್ತಿದ್ದಾರೆ. ಖುಷಿ ಅಕ್ಕನವರು ಗುಡ್ ಅಂತ ಹೇಳ್ತಿದ್ದಾರೆ. ಜ್ಯೋತಿ ಅಕ್ಕನವರು ಗುಡ್ ಅಲ್ಲಿದ್ದಾರೆ. ಜ್ಯೋತಿ ಅಕ್ಕನವರು ಬ್ಯೂಟಿಫುಲ್ ಅಲ್ಲಿದ್ದಾರೆ. ಲೈಕು ಕೊಟ್ಟಿಲ್ಲ ಅಂದರೆ ಲೈಕು ಕೊಡಿ ಆಯಿತಾ ಜ್ಯೋತಿ ಅಕ್ಕ ಒಂದು. ಥ್ಯಾಂಕ್ ಯು ಖುಷಿ ಅಕ್ಕ ಜ್ಯೋತಿ ಅಕ್ಕ ಥ್ಯಾಂಕ್ ಯು. ಯಾರಾದರೂ ಲೈಕ್ ಕೊಡ್ಲಿಕ್ಕಿದ್ರೆ ಲೈಕ್ ಕೊಡಿ ನೋಡುವ ಒಂದು 10 ಬಂತು. ಓಕೆ ಕಿರಣಕ್ಕ ಥ್ಯಾಂಕ್ ಯು. ಮಲಗಿ ಇನ್ನು ಎಡಿಟ್ ಮಾಡಿ ವಿಡಿಯೋ ನಾಳೆ ಹಾಕಿ ಇವತ್ತು ಹಾಕ್ತೀರ. ಬಾಯ್ ಥ್ಯಾಂಕ್ ಯು ದುರ್ಗಕ್ಕ ಥ್ಯಾಂಕ್ ಯು ಕಿರಣಕ್ಕ ಥ್ಯಾಂಕ್ ಯು. ಒಂದು ದಾದ ಟಾರ್ಚ್ ಹತ್ತಿ ಅವ ಏನ ಆಕಾಶ ತೋಜ ಒಂದು ನಿಕ್ಲೆಗೆ ತೂಲೆ ತೋಜ ಆಕಾಶದಲ್ಲಿ ಗುಲಾಬಿಯೊಂದಿದೆ ಅದು ಕೆಂಪಾಗಿದೆ. ಕೆಂಪು ಗುಲಾಬಿ ಒಂಜಿ ಲೈಕ್ ಮಾತ್ರ ಕೊರಿಯರ್ ಆ್ಯಪ್ ಅಂದನ್ನು ಒಂಜಿ ಲೈಕ್ ಯಾವ ಒಂಜಿ ಲೈಕ್ ಕೊರಿ ಲೈಕ್ ಟೈಮ್ ಆಂಡ್ ನನ್ನ ಬರ್ಪುಜಿ ಲೈಕ್ ಒಂದೇ ಟೈಮ್ ಅಂಡ್ ನನ್ನ ಬರ್ಪುಜಿ ಇನ್ನು ಜ್ಯೋತಿ ಬೃಂದ ಹಚ್ಚು ಊರು ಬಿಡ್ತೇರು ಬೃಂದ ಊರು ಬಿಡ್ತೇರು. ಹಿರಿಗೆ ಗುರ್ತೊಂಡಿ ಬೃಂದ ಅಕ್ಕನ ಗುರ್ತೊಂಡ್ರ ಲೋಕಿ ಅಣ್ಣಾಗಿ ಜ್ಯೋತಿ ಸುನಸಾಂಡಿ ಇದು ಕಿರಣಕ್ಕ ಸೂಪರ್ ಅಂದರೆ ಆಕಾಶಕ್ಕೆ ಓಡಿ ಕೈ ಟಚ್ ಕೈ ಹಚ್ಚೋನ್ ಬೇರೆ ಕೈ ಖರ್ಚು ಲೈಕ್ ಡನ್ ಬ್ರೋ ಥ್ಯಾಂಕ್ ಯು ರೋಕೆ ಅಣ್ಣ. ಮಾರೆ ಜನ ಅನ್ನ ಕಿರಣಕ್ಕ ಹೇಳ್ತಿದ್ದಾರೆ. ಬ್ಯೂಟಿಫುಲ್ ಅಂತ ಹೇಳ್ತಿದ್ದೆ ಚಾನಲ್ ಬೃಂದಕ್ಕನ ಮೌನ ಆದಿಪ್ಪೊಡಿ ಮೌನ ಅಂಟಲ್ಲ ಇಂಜಿನ ಹತ್ರ ಇನ್ನು ಅಪ್ಲೈ ಇದೆಲ್ಲ ಮಲ್ತಜ್ಜಿ ಅಲ್ಲ ಆಯ್ತು ಅಂತ ಗೊತ್ತಿಜ್ಜಿ ಸುದ್ದಿಜ್ಜಿ. ಖುಷಿಯಕ್ಕ ಥ್ಯಾಂಕ್ ಯು ಕೊಟ್ಟು ಸಿಸ್ ಬಾಯಿ ಇಂತ ಲೋಕ್ಯನ ಹೇಳ್ತಿದ್ದಾರೆ. ಅಂದಿ ಜ್ಯೋತಿ ಸಿಸ್ ಅಂತ ಹೇಳ್ತಿದ್ದೆ. ಜ್ಯೋತಿ ಅಕ್ಕ ಖುಷಿಯಕ್ಕ ನಮಸ್ತೆ ಅಂತ ಹೇಳ್ತಾರೆ. ಖುಷಿಯಕ್ಕ ಗುಡ್ ಅಲ್ಲಿದ್ದಾರೆ. ಬಾಯ್ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಬಾಯ್ ಲೋಕ್ಯನ ನಮಸ್ತೆ ಅಂತ ಜ್ಯೋತಿ ಅಕ್ಕ ಹೇಳ್ತಿದ್ದಾರೆ. ಹೌದೈತಿ ಶುಭರಾತ್ರಿಯ ಜ್ಯೋತಿ ಸಿಸ್ ಓಕೆ ಬಾಯ್ ಕಿರಣಕ್ಕ ಥ್ಯಾಂಕ್ ಯು ಜ್ಯೋತಿ ಸಿಸ್ ಊಟ ಆಯ್ತಾ ಅಂತ ಖುಷಿಯಾಗಿ ಹೇಳ್ತಿದ್ದಾರೆ. ನೈಸ್ ಡೇ ಅಂತ ಹೇಳ್ತಿದ್ದಾರೆ. ದುರ್ಗಕ್ಕ ಕಿರಣ್ ನಮಸ್ತೆ ಅಂತ ಜ್ಯೋತಿ ಅಕ್ಕ ಹೇಳ್ತಿದ್ದಾರೆ. ಬೃಂದಾನ ಸುದ್ದಿಜ್ಜಿ ಮಂಚಿ ಬೋತಿರೋದು ಗೊತ್ತಿಜ್ಜಿ ಅಂದದ ಆಯ್ತು ಗೊತ್ತಿಜ್ಜಿ ಅವು ಮೌನ ಅಪ್ಲೈ ಮಲ್ಪ್ಯಾರ ಉಂಡು ಮುಂದೆ ಲೆಕ್ಕ ಆತಂದು ವರ ಇಂಕೆ ಒಕ್ಕ ಸುದ್ದಿ ಇದ್ದಿದ್ದು ಆಯ್ತಾ ಜ್ಯೋತಿ ಕಾರ ವೀಡಿಯೋ ದೂಡೋರದು ಆಯ್ತಾ ಕೆಲವು ಪೂರ ಡೈರೆಕ್ಟ್ ಡಿಲೀಟ್ ಆತಿನಿಕಿ ಚಾನಲ್ ಪೂರ ಕೆಲವುದಕ್ಕ ಅವು ಸಬ್ಬು ಪೂರ ಲೆಸ್ ಆಪ್ನತ್ತ ಅಂಚಕಿ ಕೆಲವು. ಜ್ಯೋತಿಯಕ್ಕ ನಮಸ್ತೆ ಲೋಕೇಶ್
ಜ್ಯೋತಿ ಸಿಸ್ ಹಾಯ್ ಎಂದು ಲೋಕ್ಯನ ಹೇಳ್ತಿದ್ದಾರೆ. ಜ್ಯೋತಿ ಸಿಸ್ ನಮಸ್ತೆ ಅಂತ ಕಿರಣ ಕೇಳ್ತಿದ್ದಾರೆ. ಕೃಷಿಕನವರು ಸಪೋರ್ಟ್ರೆ ಅಂದು ಬೃಂದ ಸಿಸ್ನ ಸುದ್ದಿ ಇಜ್ಮಾರ್ ಅಂದಿ ಭಕ್ತಿ ಆಯ್ತು ಎಲ್ಲರಿಗೂ ಹಾಯ್ ಅಂತ ಜ್ಯೋತಿ ಕೇಳ್ತಿದ್ದಾರೆ. ಕೃಷಿಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಆಲ್ ಫ್ಯಾಮಿಲಿ ಗುಡ್ ನೈಟ್. ಓಕೆ ಓಕೆ ಬಾಯ್ ಗುಡ್ ನೈಟ್ ಜ್ಯೋತಿಕ. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅಂತ ಕಿರಣ ಕೇಳ್ತಾರೆ. ನಮಸ್ಕಾರ ನಮಸ್ಕಾರ. ನಿದ್ರೆ ಬರ್ಕೊಂಡು ಜಪ್ಲೆ ಜಪ್ಲೆ ದುರ್ಗಕ್ಕ ಅಂದತಿ ಈತ ದುರ್ಗಕ್ಕೆ ಹೇಳ್ತಿದ್ದಾರೆ. ಜ್ಯೋತಿಷಿಸ್ ಜ್ಯೋತಿಷಿಸ್ ಎಲ್ಲಿಯೋ ನೋಡಿಯೋ ಆಗಿದೆ ಅಂತ ಎಲ್ಲಿಯೋ ನೋಡಿದಾಗಿದೆ ಅಂತ. ಹಾಗೆ ದುರ್ಗಕ್ಕನ ಲೈವಲ್ಲಿ ನೋಡಿರ್ಬೇಕು ಅಂತ. ಎಲ್ಲರಿಗೂ ಶುಭರಾತ್ರಿ ಅಂತ ಕಿರಣ ಕೇಳ್ತಿದ್ದಾರೆ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಆಯಿತು ಸಿಸ್ ಅಂತ ಕಿರಣ ಕೇಳ್ತಿದ್ದಾರೆ. ದುರ್ಗಕ್ಕ ಥ್ಯಾಂಕ್ ಯು ಜ್ಯೋತಿಷ ಗಿಫ್ಟ್ ಡನ್ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಹಾಕಿ ಆಯಿತಾ ಖುಷಿ ಅಕ್ಕ ಅವರಿಗೊಂದು ಕಮೆಂಟ್ ಹಾಕಿ ಮತ್ತೆ ಕೊಡ್ತಾರೆ. ಖುಷಿ ಅಕ್ಕ ಥ್ಯಾಂಕ್ ಯು ದುರ್ಗಕ್ಕ ಥ್ಯಾಂಕ್ ಯು. ದುರ್ಗಕ್ಕ ದಾಯ್ತ ಗಜ್ಪೀರಿಗೆ ದಾಯ್ತ ಗಜ್ಪಿ. ಹಾಯ್ ಪಾರಿವಾಳ ಬ್ರೋ ಹಾಯ್ ವೆಲ್ಕಮ್ ಟು ಲೈವ್. ನಮಗೆ ಥ್ಯಾಂಕ್ ಯು ಲೈಕ್ ಥ್ಯಾಂಕ್ ಯು. ಹೌದಾದಿ ಕೆಂಪು ಲೈಟ್ ಮಾರ ಕೆಂಪು ಲೈಟ್ ಹತ್ತಿಯೋ ಆಕಾಶದ ತೋಜಿನಿ ಲೈಟ್ ತೋಜಿನ ಆಕಾಶದಲ್ಲಿ ಲೈಟು ಕಾಣ್ತಿದೆ. ಹಾಯ್ ಜಗ್ಗು ಬ್ರದರ್ ಅಂತ ಹೇಳ್ತಿದ್ದಾರೆ. ನವೀನ್ ಬ್ರೋ ಥ್ಯಾಂಕ್ ಯು. ಓಕೆ ಬಾಯ್ ಬ್ರೋ. ಓಕೆ ಲೊಕೇಶನ್ನ ಬಾಯ್ ಥ್ಯಾಂಕ್ ಯು ಬಂದದಕ್ಕೆ ಥ್ಯಾಂಕ್ ಯು. ಬಾಯ್ ಲೋಕಿ ಬ್ರೋ ಅಂತ ದುರ್ಗಕ್ಕೆ ಹೇಳ್ತಿದ್ದೆ. ಪಾರಿವಾಳ ನಮಸ್ತೆ ಅಂತ ದುರ್ಗಕ್ಕೆ ಹೇಳ್ತಿದ್ದಾರೆ. ಹಾಯ್ ಪಾರಿವಾಳ ಊಟ ಆಯ್ತಾ ಅಂತ ಖುಷಿಯಕ್ಕೆ ಕೇಳ್ತಿದ್ದಾರೆ. ಸೂಪರಲ್ಲಿದ್ದಾರೆ ದುರ್ಗಕ್ಕನ ಉಣಸಂಡಿ ಎರೆಗೆ ಕೋರಿ ಜಿಂಡ ಮೀನು ಅವು ಆಯ್ತ. ಓಕೆ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ಖುಷಿ ಅಕ್ಕನವರು. ಬಾಯ್ ಓಕೆ ಅಣ್ಣ ಥ್ಯಾಂಕ್ ಯು. ಮನಸಾಂಡ ಅಂದು ದುರ್ಗ ಸಿಸ್ಟ್ ಬಾಯ್ ಅಂತ ಹೇಳ್ತಿದ್ದಾರೆ. ಓಕೆ ಅಣ್ಣ ಕಚ್ಪುದಾಯ್ತಾ ಕಚ್ಪಿಂಜಿನ ಇಂಜ ಭೂತಾಯ ಇಂಜಿನ ಬಂಗುಡೆ ಇಂಜಿನ ಕೋರಿ ಖುಷಿ ಸಿಸ್ ಬಾಯಿ ಅಂತ ಹೇಳ್ತಿದ್ದಾರೆ. ಓಕೆ ಅಣ್ಣ ಇನ್ನು ವೆಜ್ಜ ಇನ್ನು ಸೋಮವಾರ ವೆಜ್ ಅದ. ನಾನು ಶನಿವಾರ ವೆಜ್. ಸೋಮವಾರ ಏನಿಲ್ಲ ವೆಜ್ಜೆ ತಿಂದೆ. ಅಂದು ಏನಿ ನಾನ್ ವೆಜ್ ತಿಂತಿದ್ದಿ ಅನುಮಾರ ಅವು ಅಂದು ಒಳ್ಳೆಯದ. ಎಂಕ್ ಬೀನ್ಸ್ ಹತ್ತಿ ಒಂದು ಪತ್ಪೆ ಪಲ್ಯ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಡಬಲ್ಲೆನ ದುರ್ಗಕ್ಕ ಈ ಖುಷಿ ಹಾಕೋಲ್ಲರು ತಾನಲ್ಲ ಇವಾಗ ಬಲ್ಲಿ ಖುಷಿ ಎಮ್ಮ ಗೌಡ ಒಂದುಂಡ ಗೊತ್ತುಂಡ ತಾನಲ್ಲ ಇವಾಗ ಬಲ್ಲೆ ಕಾರೆಲ್ಲ ಬರಿಯಾರ ಬೆಳಿಗ್ಗೆ ಎತ್ತು ಗಂಟೆಗೆ ಲೈವ್ ದುರ್ಗಕ್ಕ 8 ಗಂಟೆಗ 8 ಗಂಟೆಗೆ ಅವರ ಸಹ ಲೈವ್ ಇರ್ತದೆ. ಅದಕ್ಕೆ ಸಹ ಬನ್ನಿ ಮಾರೆ. ಬಿ ತಪಾಲ ವಯಸ್ಸಿನ ಎಡ್ಡೆ ಅಪ್ಪನ ಹೊಂಟ್ಪಾರ ತಡಿಕಲಿ ಇಂಕ ನಾಚಿಗೆ ಅಪ್ಪ ಇಂಕ ಕಾಡು ಕೋರಿ ಇಂಕ ಕಾಡು ಕೋರಿಗೋ ಊರು ಸಂಕ್ರಮಣ ಉಂಡು ಅಂಚ ಏಪಲ ನಾನ್ ವೆಜ್. ಅಂಚ ಏಪಲ ನಾನ್ ವೆಜ್ಜೇನಾ ಭಯಂಕರ ಮರ ಲೊಕೇಶನ್. ಖುಷಿಯಕ್ಕ ಥ್ಯಾಂಕ್ ಯು. 8 ಗಂಟೆಗೆ ಖುಷಿನ ಲೈವ್ 6 ಅಡ್ಡು ಕೊಡ್ತು ಲೈವ್ ಉಂಡಿ ರವ 8 ಗಂಟೆಗೆ ಗೊತ್ತುಜ್ಜಿ. ಖುಷಿಯಕ್ಕ ಎಷ್ಟು ಗಂಟೆಗೆ ಲೈವ್ ಹೇಳಿ ಒಂದು 6 ಮ್ಯೂಟ್ ಉಳ್ಳೇರ ಅಂದ್ಮಾರೆ.
ಖುಷಿ ಅಕ್ಕ ಅವ್ರದ್ದು 8:30. ನನ್ನ ಲೈವ್ ಅವರ ದುರ್ಗಕ್ಕನದು. ಓಕೆ 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 ಅಣ್ಣ, ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಖುಷಿ ಅಕ್ಕ ಕೇಳ್ತದ? ಮ್ಯೂಟಲ್ಲಿದ್ದಾರಾ ನೀವು? ಕಮೆಂಟ್ ನೋಡಿ ಒಮ್ಮೆ ಅವ್ರದ್ದು. ಓ ದುರ್ಗಕ್ಕ ಅಂತ ಅಚ್ಚು ತಂಗಿಯವರು ಎತ್ತಿದ್ದೀರಿ. 5:30ಗೆ ಸಂಜೆ. ಹಾಂ 5:30ಕ್ಕಿದೆ ಖುಷಿ ಅಕ್ಕ. ಖುಷಿ ಅಕ್ಕನ ಲೈವ್ 5:30ಕ್ಕಿದೆ ಆಯಿತಾ. ಅವರದು 8:30ಕ್ಕೆ ಬೆಳಿಗ್ಗೆ ಇದೆ. ಬೆಳಿಗ್ಗೆ ಬನ್ನಿ, ನೀವು ಸಹ ಬನ್ನಿ, ಯಾವ ಸಹ ಬನ್ನಿ. ಇನ್ನೊಂದು ಅರ್ಧ ಗಂಟೆ ಸಪೋರ್ಟ್ ಕೊಡಿ, ಅವಾಗ ಅರ್ಧ ಗಂಟೆ ವಾಚ್ ಅವರು ಬರ್ತದಲ್ಲ, ಆನ್ ಇಟ್ಟು ಒಂದು ಕೆಲಸ ಆದರೂ ಮಾಡ್ಬೋದು. ಅಚ್ಚು ಸಿಸ್ ನಮಸ್ತೆ ಹಾಯ್ ಅಂತ ಹೇಳ್ತಿದ್ದಾರೆ ದುರ್ಗಕ್ಕನವರು. ಅಚ್ಚಚ್ಚು ಬೆಲ್ಲದಚ್ಚು ಅವಾಯ್ತಾನ ಪದ್ಯ ಉಂಡತಿ ಯಾವುದಾಯ್ತು ಪಲ್ ಬರೆದು ಮಾಡಲಿ. ಖುಷಿ ಸಿಸ್ಟರ್ ನಾನು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೇಳ್ತಿದ್ದೀರಿ. ದುರ್ಗಕ್ಕ ಮುಲ್ಪ ಜನ ತೋಜಿ ಕೆಂಪು ಲೈಟ್ ಮಾತ್ರ ಉಂಟು. ಹಾಂ ರಾತ್ರಿ ಆಯ್ತಾ ಅಂಚ ಲೈಟ್ ಮಾತ್ರ ಒಟ್ಟಿಗೆ. ಓಕೆ ಸಿಸ್ ಅಂತ ಹೇಳ್ತಿದ್ದಾರೆ ಖುಷಿ ಅಕ್ಕನವರು. ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಆಗೋದು, 2 ಹೊತ್ತುಂಟು ಖುಷಿ ಅಕ್ಕನದು. ಯಾಕಂದ್ರೆ ಬಲ್ಪ್ಗಿತ್ತೆ ನೀ ಲೋಕಿ ಅನ್ನ ಬಲ್ಪ್ಗಿತ್ತೆ ಕಮೆಂಟೆ ಮಾಡಿ ಜಾನು ಅಂದಿದ್ದು ಬಿಡ್ನಿ ಖುಷಿ ಅಕ್ಕನ ಇಟ್ಟು ಹೆಂಕ ಬೇಲೆ ಇಪ್ಪನ ಕಮೆಂಟ್ ಮಾಡ್ರ ಪುಂಡ ಆಪು ಜಾನು ಬೇಲೆ ಬಾಕಿ ಅಪ್ಪನ ಕುದಿದು ಚೂರು ಫ್ರೀ ಇತ್ತನ ಮಾತ್ರ ಕಮೆಂಟ್ ಮಾಡಿ. ಯಾರಿಗೂ ಗೊತ್ತುಂಡೆ ವಾನು ఇప్పుడు ಬರೋರ ಪನ್ಪುರ ನಿಜ್ಜಿ ಕಮೆಂಟ್ಲ ಜಿದ್ದ ಇನಿಯೇ ಬಲ್ಪ್ ಬರ್ತದ ಕಮೆಂಟ್ಲ ಮಾಡ್ದಿ ದಾಲ ಮಾಡ್ದಿ. ರಾತ್ರಿಗೆ ಜಗ್ಗಣ್ಣಿ ತೂಜಿರು ಯಾರು ಕಾಂಡೆ ಮಾತ್ರ ತೋಜಿನ ಅಂದ ಅಂದು ಕತ್ತಲೆಗೆ ತೂಜನು. ಕಮೆಂಟ್ ಹಾಕಿದೆ ದುರ್ಗ ಸಿಸ್ ಅಂತ ಹೇಳ್ತಿದ್ದಾರೆ ಖುಷಿ ಅಕ್ಕ. ಓಕೆ ಅಚ್ಚು ಸಿಸ್ ವಿನಸಾಂಡಿ ಅಂತ ಹೇಳ್ತಿದ್ದಾರೆ ಪಣಂದುಲ್ಲೇರಿ ದುರ್ಗಕ್ಕ. ಓಕೆ ಖುಷಿ ಸ್ಟಾರ್ ಅಂತ ಹೇಳ್ತಿದ್ದಾರೆ. ಮನಸ್ಸು ಇತ್ತೆ ಆಂಡು ದುರ್ಗಕ್ಕ. ಇತ್ತದಾಯ್ತಿ 11 ಉನಸ್ಸು ಏನ ನಿಖಿಲ್ ದಾಯ್ತ ನಿಖಿಲ್ ಒಂಜಿ ಬುಲೆಪ್ಪುನ ಜವಾನೇರು ಮಾರ ನಿಖಿಲ್ ಒಂಜಿ ಇತ್ತು ಲೇಟ್ 8 ಗಂಟೆಗೆ ಉನಸಾದ ಅವಡು ಗೊತ್ತುಂಡಿ. ಓಕೆ ಅಂತ ಖುಷಿಯಾಗಿ ಕೇಳ್ತಿದ್ದಾರೆ. ಓಕೆ ಓಕೆ ಅಂತ ನಿಖಿಲು ಬೆಲವಾನಿಗೆ ಆಪನ ಜೋಕುಲು ಬರೋಣತ 11 ಗಂಟೆಗೆ ದಾಯ್ತು ಉನಸ ಅನ್ಪನೆ ಕರೆಕ್ಟ್ 8 ಉನಸ ಅವಡು ಕತ್ತಾಲೆದ ದಾದಾ ಸ್ಪೆಷಲ್ ಅಚ್ಚು ಸ್ಟಾರ್ ಖುಷಿ ಅಕ್ಕ ಥ್ಯಾಂಕ್ ಯು ದುರ್ಗಕ್ಕ ಥ್ಯಾಂಕ್ ಯು ಖುಷಿ ಅಕ್ಕ. ಮಲಗಿ ಮಲಗು ಮಲಗು ಚಾರುಲತೆ ನಿನಗೆ ನೆರಳಿದೆ. ಇದು ಯಾರು ಹೊಸತ್ತು ಬಂದದ್ದು ಮಾರೆ? ರೂಪದರ್ಶಿ ಅವರೇ ಹಾಯ್ ಲೈಕ್ ಬ್ರದರ್ ಥ್ಯಾಂಕ್ ಯು. ನಿಮ್ಮದು ಚಾನಲ್ ಉಂಟಾ? ಚಾನಲ್ ಇದ್ದರೆ ನನಗೊಂದು ಕಮೆಂಟ್ ಹಾಕಿ ಆಯಿತಾ. ಎಂತ ಹೆಸರು ಅಂತ ಗೊತ್ತಾಗಲಿಲ್ಲ. 8 ಗಂಟೆಗೆ ಇಂಚಿನ ಅಂಗನವಾಡಿ ಬಾಲೆಗೆ ಅಂದಂದು ನಮ್ಮ ಅಂಗನವಾಡಿ ಬಾಲೆಗತ್ತಿ ನಮ್ಮ ಮಲ್ಲಕ್ಲೆ 8 ಗಂಟೆ 8:15 ಉನಸಾದ ಓಡಿ. ಥ್ಯಾಂಕ್ ಯು ಲೈಕ್ ಕೊಡ್ತಾಗಿ. ನಿಮ್ಮ ಹೆಸರು ಎಂತ ಅಂತ ನನಗೆ ಕರೆಕ್ಟ್ ಓದಲಿಕ್ಕೆ ಆಗಲಿಲ್ಲ ಮಾರೆ. ರೂಪದರ್ಶಿ ಅಲ್ಲ ಸ್ಪೆಷಲ್ ದಾಲಿ ದುರ್ಗ ಸಿಸ್ಟರ್. ಇನಿ ಚಪ್ಪೆನ ಉಪ್ಪುದಾನೆ ಮಾಡಿದೆ ಉಪ್ಪು ಮಾಡಿದ್ದಾರೆ. ಊಟ ಆಯಿತು ಜಗ್ಗನ್ನ ಊಟ ಆಯಿತು. ನಿಮ್ಮದಾಯ್ತಾ? ನಿಮ್ಮದು ಯಾರಂತ ಗೊತ್ತಾಗಲಿಲ್ಲ ಮಾರೆ ನನಗೆ.
ಓಕೆ ಜಗ್ಗು ಬ್ರದರ್ ಬಾಯ್. ಓಕೆ ಓಕೆ ಖುಷಿ ಅಕ್ಕ. ಥ್ಯಾಂಕ್ ಯು ಅಚ್ಚು ಸಿಸ್ಟರ್ ಈರು ಅಂಗನವಾಡಿ ಇದ್ದೆ ಅಂದಂದು ಅಲ್ಲ ಅಂಗನವಾಡಿ ಮಾಡ್ತೀನಿ ಅನ್ನ ಅಂತ ಹೇಳ್ತೆ. ಓಕೆ ಓಕೆ ನನಗೊಂದು ಕಮೆಂಟ್ ಹಾಕಿ ಆಯಿತಾ, ನಾನು ಆಗ ರಿಟರ್ನ್ ಕೊಡ್ತೀನಿ ನಿಮಗೆ. ದುರ್ಗಾ ಸಿಸ್ಟರ್ ಬಾಯ್ ಅಂತ ಹೇಳ್ತಿದ್ದಾರೆ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ ಓಕೆ ಬಾಯ್ ಬಾಯ್, ಥ್ಯಾಂಕ್ ಯು. ಏನೋ ಊಟ ಆಯಿತು? ನಮ್ಮದು ಆಯಿತು, ನಂದು ಊಟ ಆಯಿತು ರೂಪದರ್ಶಿನಿ ಅವರೇ, ನಂದು ಊಟ ಆಯಿತು. ನನಗೆ ಊಟ ಏನಂದರೆ ಇದು ಅರಿವೆ ಪಲ್ಯ. ಅಂದು ದುರ್ಗಕ್ಕ ಎಲ್ಲಿ ಅಂಗನವಾಡಿಗೆ ಬರ್ತಿದೆ ಎಂಚಾತ ಯಾರು ಇದು ಬರ್ಪರ ಬಂದು ಏನಾರ ಲೈವ್ ಬರ್ತೀನಿ. ಬಲೆ ಪೋಯ್ ಅಂಗನವಾಡಿ ಪೋಯ್ ಅನ್ನ ನಮ್ಮ ಲೈವ್ ಮೊದಲು ಬರ್ತಾ ಇದ್ದೀಯ ಅನ್ನ. ಹೌದಾ, ಯಾರು ಮಾರೆ ರೂಪದರ್ಶಿನಿ ಅವರು ಯಾರು ಗೊತ್ತಾಗಲಿಲ್ಲ ನನಗೆ. ಅದು ಕಮೆಂಟ್ ಹಾಕಿ, ವೀಡಿಯೋಗೆ ಕಮೆಂಟ್ ಹಾಕಿ ಆಯಿತಾ, ನೋಡುವ ಯಾರಂತ. ಈಗ ಲೈವ್ ಮಾಡ್ತೀರಾ ನೀವು ರೂಪದರ್ಶಿನಿ ಅವರೇ? ಹೌದಾ ಅಂತೀವಿ. ಹೌದಾ, ಯಾನು ಇತ್ತು ನೆನ್ಮ ಗಂಟೆಗೂ ಪಿನಿ ವೆಜ್ ಇತ್ತು ಅಂದರೆ 10 ಗಂಟೆ ಆಗೋಣ. ಅಷ್ಟೇ. ಓ ಅಚ್ಚು ಸರ್ ಅಂತ ಸೂಪರ್ ಅನ್ನ, ನನಗೆ ತುಂಬ ಇಷ್ಟ ಅದು ಅನ್ನ ಸಾಂಬಾರು. ಹೌದಾ, ಹಾಗೆ ರೂಪದರ್ಶಿನಿ ಅವರೇ ಥ್ಯಾಂಕ್ ಯು. ಅವೇ ದುರ್ಗಕ್ಕ ಚಪ್ಪೆಡು ಬಗ್ಗದು ಬಂಗಡು ಉಣ್ಪಿನಿ. ಬಾಯ್ ಖುಷಿ ದುರ್ಗಕ್ಕೆ ಲೈವ್ ಬೇರೆ ಚಾನಲ್ನಲ್ಲಿ ಮಾಡ್ತಾ ಇದ್ದೆ, ಮೋನೋ ಆಗಿದೆ ಅಂದು. ಹೌದಾ, ಅದು ಅದರಲ್ಲಿ ಬನ್ನಿ ಅಂತ ಒಮ್ಮೆ ನೋಡ ಯಾರಂತ ನೋಡು. ರೂಪದರ್ಶಿನಿ ಅವರೇ ಅಂದು ಅಚ್ಚು ಸಿಸ್ಟರ್ ಅಂತ ದುರ್ಗಕ್ಕೆ ಹೇಳ್ತಿದ್ದಾರೆ. ನನಗೆ ಯಾರಂತ ಗೊತ್ತಾಗಲಿಲ್ಲ ಮಾರೆ. ಇದರಲ್ಲಿ ಚಾನಲ್ ಇಲ್ವಾ? ಚಾನಲ್ ಉಂಟಾ ಇದರಲ್ಲಿ ಸಹ? ದುರ್ಗಕ್ಕ ಲೇಟ್ ಜಿಪ್ಪುನ ಇರು. ಲೇಟ್ ಯಾರು 1.5 ಗಂಟೆ ಅಪ್ಪನಿಗೆ ಜಿಪ್ಪುನಾಗ ದುರ್ಗಕ್ಕ. ಮೌನ ಚಾನಲ್ನಲ್ಲಿ ಬರಲ್ಲ ಅಣ್ಣ. ಹೌದಾ, ಹಾಗೆಲ್ಲ ಉಂಟಾ? ಮೌನ ಚಾನಲಲ್ಲಿ ಲೈವ್ಗೆಲ್ಲ ಹೋಗಬಾರ್ದು ಅಂತ ಉಂಟಾ? ಹಾಗಿದ್ದರೆ ಹೇಳಿ ಮಾರೆ, ನಾನು ಸಹ ಹೋಗುವುದಿಲ್ಲ ಇನ್ನು ಯಾರ ಲೈವಿಗೆ ಕೂಡ. ಇದು ಇವಾಗ ಸಪೋರ್ಟ್ ಐಡಿ ಮಾತ್ರ. ಹೌದಾ, ಓಕೆ ಬಂದ್ರಲ್ಲ, ಥ್ಯಾಂಕ್ ಯು. ಯಾವುದು ಹೆಸರು ಹಾಕಿ ಅಂತ, ಯಾವುದು ಚಾನಲ್ ಅಂತ? ಜಗ್ಗನ ನಿದ್ರೆ ಬರ್ಪೂನು ಮೊಬೈಲು ಮತ್ತೆ ಅಂದ. ಓಕೆ ಜಪ್ಲಿ. ಥ್ಯಾಂಕ್ ಯು ದುರ್ಗಕ್ಕ, ಥ್ಯಾಂಕ್ ಯು. ಬಾಯ್. ಹೌದನ್ನು ಹೋಗ್ಬಾರ್ದು. ಹೌದಾ, ನಾನು ಹೋಗ್ತಾ ಇದ್ದೇನೆ ಮಾರೆ. ನೀವು ಫಸ್ಟಿಗೆ ಮೊದಲೇ ಹೇಳ್ಬೇಕಲ್ಲ. ಬಾಯ್, ಗುಡ್ ನೈಟ್ ದುರ್ಗಕ್ಕ ಅಂತ ಹೇಳ್ತಿದ್ದೀರಿ ಅಚ್ಚು ತಂಗಿಯವರು. ಇರಲಿ ಜಿಪ್ಲಿ ಅಚ್ಚಕ್ಕ, ಅಚ್ಚು ತಂಗಿ ಜಿಪ್ಲಿ. ಅಚ್ಚು ತಂಗಿ ತಂಪಿದೆ, ಅಚ್ಚುಂದೇ ಪನ್ಪ್ಯಾವ. ಬಾಯ್ ಅಚ್ಚು ಸಿಸ್ಟರ್, ಗುಡ್ ನೈಟ್ ಸಿಸ್ಟರ್. ರೂಪದರ್ಶಿನಿ ಅವರೇ, ಯಾವುದು ಚಾನಲ್ ಹೆಸರು ಹಾಕಿ ಅಂತೆ, ನನಗೆ ಗೊತ್ತಾಗಲಿಲ್ಲ ಯಾವುದು ಚಾನಲ್ ಅಂತ. ಜಾಸ್ತಿ ಯಾರಿಗೂ ಸಪೋರ್ಟು ಮಾಡಬಾರ್ದು. ಸಪೋರ್ಟು ನನಗೆ ಸಪೋರ್ಟ್ ಐಟೆಲ್ಲ ಮಾಡ್ತಾ ಇರ್ತೇನೆ. ಹಾಗೆ ಸಹ ಉಂಟಾ? ಓಕೆ ಬಾಯ್ ಜಗ್ಗು ಅವರೇ, ನಾನು ಕೂಡ ಹೋಗುವುದು. ಟಾಟಾ ಬಾಯ್. ಓಕೆ ಅಚ್ಚವರೇ, ಥ್ಯಾಂಕ್ ಯು. ಬಾಯ್. ಸಪೋರ್ಟ್ ಮಾಡಿಸಿಕೊಂಡು ಮೇಲೆ ಆಚೆ ಆಗ್ತಾರೆ ಅಷ್ಟೇ. ಸಪೋರ್ಟ್ ಮಾಡಿಸಿಕೊಂಡು
ಆದಮೇಲೆ ಆಚೆ ಹಾಕ್ತಾರೆ ಅಷ್ಟೇ. ಅದೇಗೆ ಆಚೆ ಹಾಕುದು? ಅದೇ ಆಚೆ ಹಾಕುದಿಲ್ಲ. ತುಮಕೂರು ಪ್ರದರ್ಶಿ ತುಮಕೂರಿನವರು ಸಪೋರ್ಟು ಮಾಡಿಸಿಕೊಂಡು ಆದಮೇಲೆ ಆಚೆ ಹಾಕ್ತಾರೆ. ಮತ್ತು ಸಪೋರ್ಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡೋದಿಲ್ವ ಅಂತವ ಹಾಗೆಯಾ? ನಾನು ಲೈವ್ ಮಾಡೋದಿಲ್ಲ, ನಂದು ಮೌನ ಆಗಿದಲ್ಲ. ನಾನು ಭಾರಿ ಅಪರೂಪಕ್ಕೆ ಲೈವ್ ಮಾಡೋದು. ಬೇರೆಯವರಿಗೆ ಒಂದು ಸಪೋರ್ಟ್ಗೆ ಹೋಗ್ತಾ ಇರ್ತೀನಿ, ಮಾಮೂಲಿ ಹೋಗುವವರಿಗೆ ಅಷ್ಟೇ. ಮತ್ತು ನನಗಿಲ್ಲಿ ನಿದ್ದೆ ಬರಲಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಲೈವ್ ಮಾಡುವ ಅಂತ ಬಂದೆ. ಇನ್ನು ಈಗ ಲೈವ್ ಎಂಡ್ ಮಾಡಿ ಮಲಗುದು ಅಷ್ಟೇ. ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ, ಇಲ್ಲಾಂದರೆ ನಾನು ಸಹ ಈಗ ಹೋಗಿ ಮಲಗ್ತೀನಿ. ಕನ್ನಡವೀರಪ್ಪ ಮಾತಾಡೋ ಶಿವಯ್ಯಪ್ಪನೋ.
ಹಾಯ್ ಹಾಯ್ ನೀಹಾ ಅಕ್ಕ ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ. ಅಯ್ಯೋ ಅಂತ ಮಾಡೋರು ಜಾಸ್ತಿ ಹೆಣ್ಣು ಮಕ್ಕಳು ಅಣ್ಣ. ಅಯ್ಯೋ ಆ ಥರ ಮಾಡುವವರು ಜಾಸ್ತಿ ಹೆಣ್ಣು ಮಕ್ಕಳನ್ನ ಹೊಸಪೇಟೆನ ತೋರಿಸಿದ್ದೆ ಮಕ್ಕಳನ್ನು ಬೆಳೆಸಿ ಮಾಡುವ ವಿಧಿಯಲ್ಲಿ ಪಾಪ ಕೊಟ್ಟು ಹೋಗ್ತಾರೆ. ಅದು ಎಷ್ಟು ಹೊತ್ತು ಹೌದೌದು ನೀವು ಹೇಳೋದು ಕರೆಕ್ಟ್. ಕುಲೆಕ್ಕಲು ಬರ್ಪುಜಿ ಕುಲೆಕ್ಕಲು ಓಡ ಇತ್ತ ಬರ್ಪು ಕುಲೆಕ್ಕಲು ಇತ್ತವತ್ತಾನೆ ನಾನು ತೂದೆ ಬಲಿಪೋ ಮಾರೆ ನೀ ಹಾಕ ಜೊತೆ ಇದು ವೈಟಿಯಲ್ಲಿ ಬರೀ 90% ಹೆಣ್ಣು ಮಕ್ಕಳು ಅಂಗನವಾಡಿ ಸೇವೆಗಳ ಸಪೋರ್ಟ್ ತಗೊಂಡು ಗೆಲ್ತಿದ್ದಾರೆ. ನೋಡಿದೆ ನೀವು ತುಂಬ ಸಪೋರ್ಟ್ ಕೊಡ್ತೀರ. ಹೌದಾ, ನನಗಂದ್ರೆ ಹಿಂಗೆ ಈಗ ಪರಿಚಯ ಇದ್ದರೆ ಜಾಸ್ತಿ ಪರಿಚಯ ಇದ್ದರೆ ಮಾತ್ರ ಅಂದರೆ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡ್ತೇನೆ, ಮತ್ತೆ ಆನ್ ಇಟ್ಟು ಬಿಡ್ತೇನೆ. ಜಪ್ಪುನಿ ಬಾಯ್ ಗುಡ್ ನೈಟ್ ಬ್ರೋ. ಓಕೆ ಓಕೆ ಜಿಪ್ಲೆ ಗುಡ್ ನೈಟ್. ಲೈಕ್ ಕೊರಿಯಾರ ಲೈಕ್ ಡನ್. ಓಕೆ ಓಕೆ ಥ್ಯಾಂಕ್ ಯು. ನೋಡಿ ನಿಮ್ಮ ಚಾನಲಿದ್ದು ಹೆಸರು ಹಾಕಿ ಅಂತ ಒಮ್ಮೆ, ನನಗೆ ಯಾರಂತ ಗೊತ್ತಾಗಲಿ. ಸಪೋರ್ಟ್ ಮಾಡ್ತೀರಾ ನೋಡ್ತೀನಿ. ಮತ್ತೆ ಹೇಳಿ ಯಜ್ಞವನ್ನ. ಇವಾಗ ಬಂಗಾರ ರೇಟು ಹೇಗಿದೆಯನ್ನ? ಬಂಗಾರ ರೇಟು ತುಂಬ ಜಾಸ್ತಿ ಆಗಿದೆಲ್ಲ. ನೀವು ಯಾರು ಮಾರೆ, ನನಗೆ ಗೊತ್ತಾಗ್ಲಿಕ್ಕೆ ಮಾರೆ. ನೀವು ಯಾರ ಮಂಗ ಮಾಡುದು ನಾನು. ಈಗ ಬಂಗಾರದ ರೇಟು ಒಂದೇ ಲೆಕ್ಕ ಉಂಟು. ಮೇಲೆ ಸಲ ಕೆಲಸಿಲ್ಲ, ಒಮ್ಮೆ ಜಾಸ್ತಿ ಆಗ್ತದೆ, ಒಮ್ಮೆ ಕಡಿಮೆ ಆಗ್ತದೆ, ಸ್ವಲ್ಪ ತುಂಬ ಜಾಸ್ತಿ ಏನಿಲ್ಲ ಈಗ. ಬಂಗಾರದ ಓಕೆ ನಿಮ್ದು ಚಾನಲ್ ಹೆಸರು ಹಾಕಿ ಅಂತ ಮೌನ ಆದ ಚಾನಲ್ ಉಂಟಲ್ಲ, ಅದರ ಹೆಸರು ಹಾಕಿ ಅಂತ ಯಾವುದು ಅಂತ. ಮತ್ತೆ ಹೋಗಿ. ಓಕೆ ಥ್ಯಾಂಕ್ ಯು ಬಂದದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಚಾನಲ್ ನೇಮ್ ಹಾಕಿ ಒಮ್ಮೆ, ಯಾವುದು ನೋಡುವ.
ಆಭರಣದ ಅಂಗಡಿಗೆ ಅಂಗಡಿಗೆ ಅಯ್ಯೋ ಅಯ್ಯೋ ಕಾಣದ ಕಡಲಿಗೆ